ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಗೌಡ ಆಲ್ ಇನ್ ಒನ್ ಕನ್ನಡ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕೆ ಜಿ ಚಿಕನ್ ಇದೆ ಕಬಾಬ್ಗೆ ಅಂತ. ಸೊ 1.5 ಕೆ ಜಿಯಷ್ಟು ಮೊಟ್ಟೆ ಕೋಳಿದು ಚಿಕನ್ ಇದೆ, ಮೊಟ್ಟೆ ಕೋಳಿ ಚಿಕನ್. ಸೊ ಅದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟಿಗೆ ಕಬಾಬ್ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಆದರೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಚಿಕನ್ ಅರ್ಧ ಕೆ ಜಿ ಇದೆ, ನೀಟಾಗಿ ವಾಶ್ ಮಾಡಿ ಇಟ್ಟಿದೆ ಫಸ್ಟ್ಗೆ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು 2 ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಚಿಲ್ಲಿ ಪೌಡರ್, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಒಂದು ಮುಕ್ಕಾಲು ಹೋಳಷ್ಟು ನಿಂಬೆಹಣ್ಣು, ಮತ್ತು ಒಂದು ಮೊಟ್ಟೆ ಹಾಕೋಣ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕಬಾಬ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದನ್ನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ, ಮತ್ತು 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೇಲಿ ಮಗ ಇರೋದ್ರಿಂದ ಅವನಿಗೆ ಮೂಳೆ ಕೋಳಿ ಇರಲ್ವ, ಅಂದರೆ ಮೊಟ್ಟೆ ಕೋಳಿ ಅಂದರೆ ಮೂಳೆ ಇದ್ದೇ ಇರುತ್ತೆ, ಸಾಫ್ಟಾಗಿರಲ್ಲ. ಸೊ ಹಾಗಾಗಿ ಅವನಿಗೋಸ್ಕರ ಅಂತ ಕಬಾಬ್ ಮಾಡ್ತಾಯಿದ್ದೀವಿ. ಅವನಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಕೂಡ. ಸೊ ಹಾಗಾಗಿ ನೋಡಿ ನೀಟಾಗಿ ಮ್ಯಾರಿನೇಟ್ ಆಗಿದೆ. ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ನೆನಿಲಿ ಒಂದು 1/2 ಅವರ್ ನೆನಿಲಿ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಸಾಂಬಾರು ಮಾಡೋ ಅಷ್ಟೊಳಗೆ ನೆಂದಿರುತ್ತೆ. ಲಾಸ್ಟಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಡೋಣ, ಸೈಡ್ಗೆ ಎತ್ತಿಡೋಣ. ಇವಾಗ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡಿ. ಇಲ್ಲಿ 1.5 ಕೆ ಜಿಯಷ್ಟು ಚಿಕನ್ ಇದೆ. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಚಿಕನ್ನೇ ತರಿಸಿದ್ದೀನಿ. ನಾನಿಲ್ಲಿ ಸಾಂಬಾರಿಗೆ 2 ಥರ ಖಾರನ ರುಬ್ಕೊತೀನಿ. ಸೊ ಮೊದಲಿಗೆ ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ಹಾಕಿ ಫಸ್ಟು ರುಬ್ಕೊತೀನಿ, ಆಮೇಲೆ ತೆಂಗಿನಕಾಯ್ದು ರುಬ್ಕೊತೀನಿ. ಇಲ್ಲಿ ನಾನು ಒಂದು ಇಡಿ ಆಗುವಷ್ಟು ಕೊತ್ತಂಬರಿ, 1 ಇಡಿ ಆಗುವಷ್ಟು ಪುದೀನ ಹಾಕ್ಕೊಂಡಿದ್ದೀನಿ, ಮತ್ತು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 4 ಇಂಚ್ ಆಗುವಷ್ಟು ಚಕ್ಕೆ, ಒಂದು 4 ಲವಂಗ, ಮತ್ತು ಒಂದು 4 ಮೆಣಸು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ, ಮತ್ತು 2 ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಿಶಿಣ. ಮೀಡಿಯಮ್ ಸೈಜ್ದು 3 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಹಾಕೋಣ ಇವಾಗ. ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಇಲ್ಲ, ಮೀಡಿಯಮ್ ಸೈಜ್ ಆಗಿದೆ ಈರುಳ್ಳಿ. ಸೊ ಅದನ್ನು ಹಾಕಿದ್ದೀನಿ, ಮತ್ತು 1 ಟೊಮೊಟೊ. ಯೂಶ್ವಲಿ ಎಲ್ಲರೂ ಚಿಕನ್ ಸಾಂಬಾರನ್ನ ಒಂದೇ ಮಸಾಲೆಯಲ್ಲಿ ಮಾಡಿಬಿಡ್ತಾರೆ. ಬಟ್ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು. ಮತ್ತು ಈ ಈರುಳ್ಳಿ ಖಾರದಲ್ಲಿ ಮಟನ್ ಏನು ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನು ಕೂಡ ಚಿಕನ್ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಪೇಸ್ಟ್ ಆಗಿದೆ. ಇದೊಂದು ಮಸಾಲೆ ರೆಡಿ.
ನೆಕ್ಸ್ಟ್ ಇನ್ನೊಂದು ಮಸಾಲೆಗೆ ಇಲ್ಲಿ 3/4 ಕಪ್ ಆಗುವಷ್ಟು ತೆಂಗಿನ ತುರಿ ಎಲ್ಲ ಇದು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಇಲ್ಲಿ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿ ಖಾರಕ್ಕೂ ಕೂಡ ನಾವು ಚಕ್ಕೆನ ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2 to 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತೀನಿ. ಇಷ್ಟು ಹಾಕಿದ್ದೀನಿ. ಅದಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನಿಲ್ಲ ಅಂದರೆ ಇದೇ ಮೇಯ್ನು, ಇದನ್ನೇ ಕಲರ್ ಚೇಂಜ್ ಆಗಿ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿದೆ ನೋಡಿ, ಇವಾಗ ಫುಲ್ ಪ್ಯೂರ್ ಗ್ರೀನ್ ಕಾಣಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಕಲರ್ ಡಿಮ್ ಆಗಿ ಅದು ಚೇಂಜ್ ಆಗೋದು ಗೊತ್ತಾಗುತ್ತೆ ನಮಗೆ, ಮತ್ತು ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಸೊ ಏನಿಲ್ಲ ಅಂತ ಅಂದರೂ ಇದು 6ರಿಂದ 7 ನಿಮಿಷ ತೊಗೊಳುತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮೇಯ್ನ್ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ರುಚಿಯಾಗಿ ಸಾಂಬಾರು ಕೂಡ ಆಗುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಮತ್ತು ನೀರಿನ ಅಂಶ ಕೂಡ ಕಡಿಮೆ ಆಗ್ತಾ ಇದೆ. ನೋಡಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗಬೇಕು ನೀರಿನ ಅಂಶ. ಸೊ ಇವಾಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಮಸಾಲೆ ಏನಿದೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಿಡೀಲಿ ಅಂತ. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ, ನೀರಿನ ಅಂಶ ಕಡಿಮೆ ಆಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ತಾಳ್ಮೆ ವಹಿಸಿ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಅದ್ಭುತವಾದ ರುಚಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ಬೋದು. ಅದು ಇವಾಗ ಫ್ರೈ ಆಗಿದೆ. ಇವಾಗ ನಾನು ಚಿಕನ್ ಆ್ಯಡ್ ಮಾಡ್ಕೊತೀನಿ. ಅದಕ್ಕೆ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚಿಕನ್ಗೆಲ್ಲ ಮಸಾಲೆ ಹಿಡಿಬೇಕು, ಸೊ ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ಕುಕ್ಕರ್ ಮುಚ್ಚಳನ ಮುಚ್ಚಬಾರ್ದು, ಮುಚ್ಚಿ ಬೇಯಿಸಬಾರ್ದು, ಹಾಗೇ ಬೇಯಿಸಬೇಕು. ನೀಟಾಗಿ ಚಿಕನ್ಗೆಲ್ಲ ಮಸಾಲೆ ಹಿಡಿಬೇಕು. ಮತ್ತು ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು ನಾವು. ಸೊ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಚಿಕನ್ಗೆಲ್ಲ ಸಾಲ್ಟ್ ಹಿಡಿಬೇಕಲ್ವ, ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಆದರೂ ಬೇಯಬೇಕಿದು. ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಚಿಕನಲ್ಲಿ ಇರೋವಂಥದ್ದು, ಅದು ಸ್ವಲ್ಪ ಕಡಿಮೆ ಆಗೋ ತನಕ ಬೇಯಿಸೋಣ. ಇವಾಗ ನಾನು ಅದೇ ಜಾರ್ಗೆ ಒಂದು 3/4 ಕಪ್ ಅಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ನೀರು ಹಾಕಿ ರುಬ್ಕೊಳ್ಳೋಣ. ಈರುಳ್ಳಿ ಖಾರಕ್ಕೆ ಮೊದಲೇ ನಾವು ಗರಂ ಮಸಾಲೆದು ಚಕ್ಕೆ ಅದೆಲ್ಲ ಹಾಕಿ ರುಬ್ಕೊಂಡಿರ್ತೀವಿ, ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇದು ಬೇಯ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಎಣ್ಣೆ ಅಂಶ, ನೀರಿನ ಅಂಶ ಏನು ಬಿಡುತ್ತೆ ಚಿಕನಲ್ಲಿ ಅದು ಕಂಪ್ಲೀಟಾಗಿ ಕಡಿಮೆ ಆಗಿ ಆಯಿಲ್ ಅಂಶ ಬಿಟ್ಕೋಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈ ಸಮಯದಲ್ಲೇ ಸಾಫ್ಟಾಗಿ ಬೆಂದಿರುತ್ತೆ, ಚಿಕನ್ ಕೂಡ ಬೆಂದಿರುತ್ತೆ ಅಂತಲೇ ಹೇಳ್ಬೋದು. ಒಂದು 70% ಬೆಂದಿರುತ್ತೆ. ಮೂಳೆ ಇಲ್ಲದೆ ಇರೋಂತಹ ಪೀಸಸ್ನ ತೊಗೊಂಡು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಒಬ್ಬೊಬ್ಬರಿಗೆ ಕೆಲವ್ರಿಗೆ, ನನಗೆ ಎಕ್ಸ್ಪೆಷಲಿ ಇಲ್ಲಿ ಚಿಕನ್ ತೊಗೊಂಡು ತಿನ್ನೋಕ್ಕೆ ತುಂಬಾ ಇಷ್ಟ. ಸಾಂಬಾರಲ್ಲಿರೋ ಚಿಕನ್ಗಿಂತ ಈ ಥರ ಒಗ್ಗರಣೆ ಚಿಕನ್ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಕೆಟಲಲ್ಲಿ ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಕಾಯಿ ಮಸಾಲೆದು ಏನು ರುಬ್ಬಿದ್ವಿ ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರಿನ ಅಂಶ ಕಡಿಮೆ ಆಗಿ ಆಯಿಲ್ ಅಂಶ ಬಿಟ್ಕೊಳ್ಳೋ ತನಕನೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಸಾಲೆನ ಏನು ತೆಂಗಿನಕಾಯ್ದು ರುಬ್ಬಿರ್ತೀವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಮಟನ್ ಮಾಡಬೇಕಾದ್ರೆ ಜಾಸ್ತಿ ಬಿಸಿನೀರೇ ಯೂಸ್ ಮಾಡಿ, ಚಿಕನ್ ಬೇಗ ಬೇಯುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ.
ಬಿಸಿನೀರು ಹಾಕೋದ್ರಿಂದ. ಇವಾಗ ಮಿಕ್ಸಿ ಜಾರ್ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ. ಏನು ಮಸಾಲೆ ಇರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು. ಆ್ಯಕ್ಚುಲಿ ಇದು ಸ್ವಲ್ಪ ತೆಳ್ಳಗಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ. ಮತ್ತು ಸಾಲ್ಟ್ ಮೊದಲೇ ಆ್ಯಡ್ ಮಾಡ್ಕೊಂಡಿರ್ತೀವಿ. ನಿಮಗೆ ಮತ್ತೆ ರುಚಿ ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಕುದೀತಾ ಇದೆ, ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊತೀನಿ, ಸಾಕಾಗುತ್ತೆ. ಆಲ್ರೆಡಿ ಚಿಕನ್ ಬೆಂದಿದೆ ಅಲ್ವಾ, ಸೊ ಹಾಗಾಗಿ 2 ವಿಸಿಲ್ ಸಾಕು. ಅಷ್ಟರೊಳಗೆ ನಾನು ರೈಸ್ಗೂ ಇಡ್ತಾಯಿದ್ದೀನಿ, ಊಟದ ಟೈಮ್ ಆಗಿದೆ. ಸೊ ಹಾಗಾಗಿ ರೈಸ್ಗೂ ಇಟ್ಬಿಡೋಣ ಅಂತ ರೈಸ್ ವಾಶ್ ಮಾಡಿ ಇಡ್ತಾಯಿದ್ದೀನಿ. ರೈಸ್ಗೂ ಇಟ್ಟಾಯಿತು. ಅಷ್ಟರಲ್ಲಿ 2 ವಿಸಿಲ್ ಬರೋ ಅಷ್ಟರೊಳಗೆ ಸೌತೆಕಾಯಿ ಈರುಳ್ಳಿನ ಕಟ್ ಮಾಡ್ಕೊಂಬಿಡೋಣ ಸೈಡ್ಸ್ಗೆ ಅಂತ ಹೇಳಿ ಅದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಆಗಿಬಿಡುತ್ತೆ, ಊಟದ ಟೈಮ್ ಆಗಿರೋದ್ರಿಂದ. ಮಗ ಬೇರೆ ಇದ್ದಾನಲ್ವ, ಸೊ ಅವನು ಮಮ್ಮಿ ಆಯ್ತಾ ಕಬಾಬ್ ಅಂದರೆ ಮೊದಲೇ ಇಷ್ಟ. ಸೊ ಹಾಗಾಗಿ ಕೇಳ್ತಾನೆ ಇದ್ದ. ಸೊ ಹಾಗಾಗಿ ಬೇಗ ಬೇಗ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ನಾನ್ ವೆಜ್ ಅಂದಮೇಲೆ ಸೌತೆಕಾಯಿ ಜಾಸ್ತಿ ಹೋಗ್ತಾನೇ ಇರುತ್ತೆ ಸೈಡ್. ಸೌತೆಕಾಯಿ ಈರುಳ್ಳಿ ಇದ್ರೇ ಒಂಥರ ಮಜಾ ಅಲ್ವಾ. ಸೊ ಹಾಗಾಗಿ ಜಾಸ್ತಿನೇ ಕಟ್ ಮಾಡಿದೆ. ನನ್ನ ಮಗ ಅಂತೂ ಸೌತೆಕಾಯಿ ತುಂಬ ತಿಂತಾನೆ, ಅವನಿಗಿಷ್ಟ. ಸೊ ಹಾಗಾಗಿ ನೋಡಿ ಅಷ್ಟರೊಳಗೆ ವಿಸಲ್ ಕೂಡ ಬಂತು. ಇವಾಗ ಮುದ್ದೆಗೆ ಇಟ್ಬಿಡೋಣ ಅಂತ ಹೇಳಿ ಒಂದು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ಒಂದು 3 ಲೋಟ ನೀರು ಹಾಕ್ತಾಯಿದ್ದೀನಿ. ಮೂರು ಲೋಟ ನೀರು ಹಾಕಿ ಕಾಯಕ್ಕೆ ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನೀರು ಕುದಿ ಬರೋದು ಚೆನ್ನಾಗಿ ಗೊತ್ತಾಗುತ್ತೆ, ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಹೊಸ್ದಾಗಿ ಮಾಡೋರಿಗೆಲ್ಲ. ಸೊ ಈ ಟಿಪ್ಸ್ನ ಯೂಸ್ ಮಾಡಿ ನೋಡಿ, ಕುದಿ ಬರ್ತಾ ಇದೆ. ಇವಾಗ ಈ ಸಮಯದಲ್ಲಿ ನಾವು ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 3 ಲೋಟ ನೀರು ಯೂಸ್ ಮಾಡಿರೋದ್ರಿಂದ 2 ಲೋಟ ಆಗೋವಷ್ಟು ರಾಗಿ ಹಿಟ್ಟನ್ನು ಯೂಸ್ ಮಾಡ್ತೀನಿ. 2 ಲೋಟ ಏನಾದರೂ ನೀರು ಯೂಸ್ ಮಾಡಿದರೆ ನೀವು 1.5 ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. 2 ಲೋಟ, ಅದೇ ಲೋಟದಲ್ಲಿ 2 ಲೋಟ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರಾಗಿ ಮುದ್ದೆನ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಬಟ್ ನಾನು ಮಾಡೋ ಸ್ಟೈಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಮಾಡಿ. ಇವಾಗ ಇದು ಏನಿಲ್ಲ ಅಂತ ಅಂದ್ರೂ ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಹಿಟ್ಟು ಬೇಯುತ್ತೆ. ನೋಡಿ ಈ ಥರ ಉಕ್ಕು ಬರ್ತಾ ಇರುತ್ತೆ. ಅವಾಗ ಲೋ ಫ್ಲೇಮ್ ಮತ್ತು ಹೈ ಫ್ಲೇಮ್ ಆ ಥರ ಮಾಡಿಕೊಂಡು ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಹಿಟ್ಟು ಪರ್ಫೆಕ್ಟಾಗಿ ಬೇಯುತ್ತೆ. ನಾನಿಲ್ಲಿ 3 ಲೋಟ ನೀರಿಗೆ 2 ಲೋಟ ರಾಗಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ, ಚೆನ್ನಾಗಿ ಬೇಯುತ್ತೆ.
ನೋಡಿ ಇವಾಗ ನಾನು ಲೋ ಫ್ಲೇಮ್ ಐ ಫ್ಲೇಮ್ ಮಾಡ್ತಾಯಿದ್ದೀನಿ. ಇವಾಗ ಐ ಫ್ಲೇಮ್ ಬಂದರೆ ಹೆಂಗೆ ಬರುತ್ತೆ, ಆವಾಗ ಚೆನ್ನಾಗಿ ಬೇಯುತ್ತೆ. ಸೊ ಉಕ್ಕು ಬರ್ತಾ ಇದೆ ಅಂದಾಗ ಲೋ ಫ್ಲೇಮ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಇದು ಮುದ್ದೆ ಕೋಲಲ್ಲೇ ನಂಗೆ ಮಾಡೋಕ್ಕೆ ಬರೋದು. ಸೊ ಹಾಗಾಗಿ ಕೋಲಿಂದನೇ ನಾನು ತೋರಿಸ್ತಾ ಇದ್ದೀನಿ. ಸ್ಪೂನೆಲ್ಲ ಯೂಸ್ ಮಾಡಿ ಮಾಡ್ತಾರೆ, ಬಟ್ ನಂಗೆ ಆ ಥರ ಬರಲ್ಲ. ನನಗೆ ಮುದ್ದೆ ಕೋಲನ್ನ ಯೂಸ್ ಮಾಡಿಕೊಂಡೇ ನಾನು ಮಾಡೋದು. ಬಟ್ ಇದು ಸುಲಭ ಕೂಡ. ಸೊ ಹಾಗಾಗಿ ನಾನು ಇದನ್ನೇ ಈ ಪ್ರೊಸೀಜರ್ನೇ ನಾನು ಯೂಸ್ ಮಾಡ್ತೀನಿ. ನೋಡಿ ಇವಾಗ ನೀಟಾಗಿ ಒಂದು ಕರ್ಚೀಫ್ ಅಥವಾ ಒಂದು ಬಟ್ಟೆನ ತೊಗೊಂಡು ಪಾತ್ರೆನ ಗಟ್ಟಿಯಾಗಿ ಹಿಡ್ಕೊಂಡು ತಿರುಗಿಸ್ಬೇಕು. ಹೊಂದಿಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ. ಮುದ್ದೆ ಮಾಡೋದು ಏನು ಕಷ್ಟ ಏನಲ್ಲ, ಕಲಿತ್ರೆ ಎಲ್ಲದೂ ಈಸಿನೇ ಅಲ್ವಾ. ನೋಡಿ ಕಲಿ ಮಾಡಿ ತಿಳಿ ಅಂತ ಮೊದಲೇ ಗಾದೆ ಇದೆ. ಎಲ್ಲರೂ ಏನು ಕಲ್ತಿರಲ್ಲ, ಎಲ್ಲ ನೋಡಿ ಮಾಡಿ ಆವಾಗಲೇ ಕಲಿಯೋದಲ್ವ ಎಲ್ಲರೂ. ನೋಡಿ ಹಿಟ್ಟು ಅಂಟ್ತಾ ಇಲ್ಲ, ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಒಂದು ಗಂಟು ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಒಬ್ಬೊಬ್ಬರು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾರೆ, ಒಬ್ಬೊಬ್ಬರು ಆಯಿಲ್ ಆ್ಯಡ್ ಮಾಡ್ತಾರೆ. ಸೊ ನಾನು ಏನೂ ಆ್ಯಡ್ ಮಾಡಿಲ್ಲ, ನೀರಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ 1-2 ನಿಮಿಷ ಸ್ಟೀಮ್ ಆಗೋದಕ್ಕೆ ಬಿಡೋಣ. ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಬೇಯೋದಕ್ಕೆ ಬಿಡೋಣ, ಹಾಗೆಯೇ ಲೋ ಫ್ಲೇಮಲ್ಲಿ. ನೋಡಿ ಇವಾಗ ಬೆಂದಿದೆ. ನಾನು ಕೆಳಗಡೆ ಇಟ್ಕೊಂಡು ಈ ಥರ ಹೊಂದಿಸ್ತೀನಿ ಹಿಟ್ಟನ್ನ. ಚೆನ್ನಾಗಿ ಮಾಡ್ಬೋದು ಈ ಥರ. ಫಸ್ಟು ಕಲಿತಾ ಇರೋರೆಲ್ಲ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನೀಟಾಗಿ ಮುದ್ದೆ ಮಾಡೋದನ್ನು ಕಲಿತೀರಾ. ನೀಟಾಗಿ ಮುದ್ದೆನ ಹೊಂದಿಸಿ ಮುದ್ದೆ ಕಟ್ಟಿದ್ರೆ ಮುಗೀತು. ಗಂಟೇನಾದರೂ ಇದ್ದರೆ, ಅಕಸ್ಮಾತ್ ಮಿಕ್ಸ್ ಆಗದೆ ಇರೋವಂಥ ಹಿಟ್ಟು ಹಾಗೇ ಉಳಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ಥರ ಪ್ಲೇಟ್ಗೆ ಮತ್ತು ಸ್ಪೂನ್ಗೆ ಸ್ವಲ್ಪ ನೀರನ್ನು ತೇವ ಮಾಡ್ಕೋಬೇಕು, ಆವಾಗ ಹಿಟ್ಟು ಅಂಟಲ್ಲ. ಸೊ ಹಾಗಾಗಿ ಮುದ್ದೆ ಅಂಟಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಚ್ಕೊತಾ ಇದ್ದೀನಿ ಪ್ಲೇಟ್ಗೆ ಮತ್ತು ಸ್ಪೂನ್ಗೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಆಯ್ತಲ್ವಾ. ಅಷ್ಟೆ. ಇವಾಗ ಒಂದು 3 ಮುದ್ದೆ ಆಗುತ್ತೆ ಇದರಲ್ಲಿ. ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮುದ್ದೆ ಮಾಡ್ತಾರೆ. ನಾನು ಕಲ್ತಿರೋದು ನನ್ನ ಸ್ಟೈಲ್ ಇದು. ನಾನು ಹೀಗೆ ಮುದ್ದೆ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಮುದ್ದೆ ಆದ್ರೂ ನಾನು ಹೀಗೆ ಮಾಡ್ತೀನಿ, ಸಖತ್ತಾಗಿ ಬರುತ್ತೆ. ಇನ್ನೊಂದು ಮುದ್ದೆ ಆಗಿರುತ್ತೆ. ನೀಟಾಗಿ ಕೋಲಲ್ಲಿರೋವಂಥ ಮುದ್ದೆ, ಪಾತ್ರೆಯಲ್ಲಿ ಅಂಟ್ಕೊಂಡಿರೋವಂತಹ ಹಿಟ್ಟನ್ನೆಲ್ಲ ತೆಗೆದು ನಾನು ಲಾಸ್ಟಲ್ಲಿ ಒಂದು ಮುದ್ದೆ ಮಾಡ್ಕೊತೀನಿ. ಏನಕ್ಕೆ ವೇಸ್ಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಹಳ್ಳಿಲೇನಾದರೂ ಇದ್ದರೆ ಅಟ್ಲೀಸ್ಟ್ ಎಮ್ಮೆ ದನಗಳಿಗಾದರೂ ಹಾಕ್ಬೋದು. ಬಟ್ ಇಲ್ಲಿ ಏನಕ್ಕೆ ಹಾಕೋದು, ಉಳಿದ್ರೂ ನಾವೇ ತಿನ್ನಬೇಕಾಗತ್ತೆ. ಸೊ ಇಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಅದನ್ನು ತೆಗೆದು ಮುದ್ದೆ ಮಾಡ್ಕೊತಾ ಇದ್ದೀನಿ. ನನಗಂತೂ ಮುದ್ದೆ ಅಂದರೆ ತುಂಬಾ ಇಷ್ಟ, ಉಳಿದ್ರೂ ನಾನೇ ತಿನ್ಕೊಬಿಡ್ತೀನಿ. ಸೊ ಮುದ್ದೆ ಮಾತ್ರ ನಾನು ವೇಸ್ಟ್ ಮಾಡಲ್ಲ. ನೋಡಿ 3 ಮುದ್ದೆ ಆಗಿದೆ ಅಷ್ಟರಲ್ಲಿ. ಇವಾಗ ತೆಗೆದಿಡೋಣ.
ಒಂದು ಮುದ್ದೆ ಎತ್ತಿಡ್ತಾ ಇದ್ದೀನಿ, ನೈಟ್ಗೆ ಆಗುತ್ತದು. ಸೊ ಇನ್ನು 2 ಮುದ್ದೆ, ನಾನೊಂದು ಮುದ್ದೆ, ಹಸ್ಬೆಂಡ್ ಒಂದು ಮುದ್ದೆ ತಿನ್ಕೊತೀವಿ. ಇನ್ನು ಕಬಾಬ್ ಹಾಕಿರಲಿಲ್ಲ ಬೂಬುಗೆ. ಸೊ ಅವನಿಗೆ ಮೂಳೆ ಪೀಸೆಲ್ಲ ತಿನ್ನೋಕ್ಕಾಗಲ್ಲ, ಇದಾದರೆ ಸಾಫ್ಟಾಗಿ ತಿನ್ಕೋತಾನೆ. ಸೊ ಹಾಗಾಗಿ ಲಾಸ್ಟಲ್ಲಿ ಅವನಿಗೆ ಸ್ವಲ್ಪ ಕಬಾಬ್ ಮಾಡಿಕೊಡ್ತೀನಿ. ಅಷ್ಟರೊಳಗೆ ಮುದ್ದೆ ಆರೋಗುತ್ತೆ ಅಂತ ಹೇಳಿ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ. ನೀಟಾಗಿ ಮ್ಯಾರಿನೇಟ್ ಆಗಿತ್ತು. 1/2 ಅವರ್ ಟು 45 ಮಿನಿಟ್ಸ್ ಆಗಿತ್ತು. ಅಷ್ಟರೊಳಗೆ ಸ್ವಲ್ಪ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ದಿರುತ್ತೆ. ಇವಾಗ ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ತೀನಿ, ಯಾಕೆಂದರೆ ಊಟದ ಟೈಮ್ ಆಗಿಬಿಟ್ಟಿತ್ತಲ್ವ. ಸೊ ಕಾಯೋಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ಸೊ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ತಿಂಡಿ ತಿಂತಿದ್ದು, ಹಾಗಾಗಿ ಬೇಗ ಬೇಗ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ. ಇವಾಗ ಚೆನ್ನಾಗಿರೋದು ಒಂದು 7ರಿಂದ 8 ಪೀಸಸ್ ಅವನಿಗೆ ಮಾಡಿಕೊಡ್ತೀನಿ. ಅಷ್ಟು ಏನು ಅವ್ನು ತಿನ್ನಲ್ಲ. ಸೊ ಅವ್ನಿಗೆ ಎಷ್ಟಾಗತ್ತೆ ಅಷ್ಟು ತಿನ್ನಲಿ. ಒಂದೊಂದೇ ಕಬಾಬ್ ಪೀಸಸ್ನ ಹಾಕ್ತಾಯಿದ್ದೀನಿ. ಬೇಯಲಿ ಸ್ವಲ್ಪ. ತರ್ತಾ ಇದ್ದಾನೆ, ಮಮ್ಮಿ ಇನ್ನೂ ಆಗಿಲ್ವಾ, ಇನ್ನೂ ಎಷ್ಟೊತ್ತು, ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಾನೆ. ನೋಡಿ ರೆಡಿಯಾಗಿದೆ, ಅಷ್ಟು ಮಾಡಿದ್ದೀನಿ. ಸೊ ಇವಾಗ ಸಾಂಬಾರು ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಮೊಟ್ಟೆ ಕೋಳಿ ಸಾರು ನೀಟಾಗಿ ಚೆನ್ನಾಗಿ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ. ಕನ್ಸಿಸ್ಟೆನ್ಸಿನೂ ಸಾಕು ಇರೋದು. ಇವಾಗ ಮುದ್ದೆ, ರೈಸ್, ಕಬಾಬ್, ಸಾಂಬಾರ್ ಹಾಗೂ ಜೊತೆಗೆ ಈರುಳ್ಳಿ ಮತ್ತು ಸೌತೆಕಾಯಿ ಜೊತೆ ಊಟನ ಎಂಜಾಯ್ ಮಾಡಿದ್ದಾಯಿತು. ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ಒಂದ್ಸಲ, ನಾನು ಹೇಳ್ಕೊಟ್ಟಿದ್ದ ಥರ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಊಟ ಎಲ್ಲ ಮುಗೀತು. ಸೊ ಬೂಬು ಆಚೆ ಕರ್ಕೊಂಡೋಗಿ, ಸಂಡೇ ಅಲ್ವಾ, ನನ್ನ ಪಾರ್ಕಿಗೆ ಕರ್ಕೊಂಡೋಗಿ ಅಂತ ಹಠ ಮಾಡ್ತಿದ್ದ. ಮೊನ್ನೆ ಎಲ್ಲ ಕೇಳ್ತಾ ಇದ್ದ, ಬಟ್ ಅವರಪ್ಪ ಸಂಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸಂಡೇನೇ ಅಲ್ವಾ ಫ್ರೀ ಆಗಿರೋದು. ಸೊ ಹಾಗಾಗಿ ಒಂದು 10 ನಿಮಿಷ ಆಟ ಆಡಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನಿಗಂತೂ ತುಂಬ ಖುಷಿ. ಹೋಗ್ತಾ ಇರೋವಾಗಲೇ ಡ್ಯಾನ್ಸ್ ಮಾಡ್ಕೊಂಡು ಏನೇನೋ ಸಾಂಗ್ ಹೇಳ್ಕೊಂಡು ಹೋಗ್ತಾ ಇದ್ದ. ಊರಲ್ಲೆಲ್ಲ ತುಂಬ ಖುಷಿಯಾಗಿ ಎಲ್ಲರ ಜೊತೆ ಬೆಳೆದ. ಇಲ್ಲಾಂದರೆ ನಾವಿಬ್ಬರೇ ಅಲ್ವಾ, ಅವನಿಗೂ ಬೋರ್ ಆಗ್ತಾ ಇರುತ್ತೆ. ತುಂಬ ಜನಗಳು ನೋಡಿದ್ರೆ, ಈ ಥರ ಪ್ಲೇಸಸ್ ನೋಡಿದ್ರೆ ಅವನಿಗೂ ಖುಷಿ ಆಗುತ್ತೆ. ತುಂಬಾ ಖುಷಿಪಟ್ಟು ಚೆನ್ನಾಗಿ ಆಟ ಆಡ್ಕೊಂಬಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್
ಹಾಗೂ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.